24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಜೊತೆಗೆ ಸದ್ಯ ನಮ್ಮ ಕರಾವಳಿ ಭಾಗ ತುಳುನಾಡು ಬಹಳಷ್ಟು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಆಕ್ರೋಶ ಜೊತೆಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಪದೇ ಪದೇ ನಮ್ಮ ನಂಬಿಕೆಗಳ ಮೇಲೆ ನಾವು ನಂಬುವಂತಹ ದೈವ ದೇವರುಗಳ ಮೇಲೆ ಈ ರೀತಿ ಅಪಹಾಸ್ಯ ಈ ರೀತಿಯ ಅವಹೇಳನ ಯಾತಕ್ಕೋಸ್ಕರ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕರಾವಳಿ ಭಾಗದ ತುಳುನಾಡಿನ ಜನರು ಮತ್ತೆ ಮತ್ತೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಬಂದಾಗ ಅಲ್ಲಿದೆ ವಿಚಾರ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಇಷ್ಟು ಇತಿಹಾಸ ಇರುವಂತಹ ತುಳುನಾಡಿನ ಸಂಸ್ಕೃತಿ ಜೊತೆಗೆ ಇಲ್ಲಿ ತುಳುನಾಡಿನ ಮಣ್ಣಿನ ಅಸ್ಮಿತೆ, ಮಣ್ಣಿನ ಶಕ್ತಿ, ಅದು ನಮ್ಮ ಭೂತಾರಾಧನೆ, ದೈವಾರಾಧನೆ ಅಂತ ಬಂದಾಗ ಇಲ್ಲಿ ಬರುವಂತಹ ನೇಮ, ಕೋಲ, ಭೂತ ಇದೆಲ್ಲವೂ ಕೂಡ ತಮ್ಗಳಿಗೆ ಗೊತ್ತಿದೆ. ಇವೆಲ್ಲದರ ವಿಚಾರವಾಗಿ ಇಡೀ ಜಗತ್ತಿಗೆ ಅಥವಾ ವಿಶ್ವಕ್ಕೆ ಮತ್ತಷ್ಟು ಗೊತ್ತು ಮಾಡುವಂತೆ ಮಾಡಿದ್ದು ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ರಿಲೀಸ್ ಆದಂತಹ ಕಾಂತಾರ ಅನ್ನುವಂತಹ ಚಲನಚಿತ್ರ. ಆ ಚಲನಚಿತ್ರ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ತದನಂತರ ಒಳ್ಳೆಯ ಹಣವನ್ನು ಕೂಡ ಆ ತಂಡಕ್ಕೆ ತಂದು ಕೊಟ್ಟಿತು. ತದನಂತರ ನಾಯಕ ನಟನಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಇದೆಲ್ಲವೂ ಕೂಡ ದೇವರು ಕೊಟ್ಟಂತಹ ಒಂದು ಆಶೀರ್ವಾದ ಜೊತೆಗೆ ಆ ಒಂದು ತಂಡಕ್ಕೆ ದೇವರು ಕೊಟ್ಟಂತಹ ಪ್ರತಿಫಲ ಅಂತ ನಾವು ಅಂದ್ಕೊಂಡಿದ್ವಿ. ಸರಿ, ಇದು ಒಳ್ಳೆಯ ವಿಚಾರ, ಎಲ್ಲರಿಗೂ ಕೂಡ ಗೊತ್ತಾಯಿತು, ಖುಷಿಯ ವಿಚಾರ. ಅಟ್ ದ ಸೇಮ್ ಟೈಮ್ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೈವಾರಾಧನೆ, ನಮ್ಮ ಮಣ್ಣಿನ ಶಕ್ತಿ ಏನು ಅನ್ನುವಂಥದ್ದು ಗೊತ್ತಾಯಿತು. ಆದರೆ ಅದನ್ನು ಯಾವ ರೀತಿ ಬಳಸಿಕೊಳ್ಬೇಕು, ಜೊತೆಗೆ ಯಾವ ರೀತಿ ಅದನ್ನು ಬಳಸಿಕೊಳ್ಳಬಾರದು, ಯಾವ ರೀತಿ ಅದನ್ನು ಮಿಸ್ಯೂಸ್ ಮಾಡಬಾರದು, ಯಾವ ರೀತಿ ಅದನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಗೊತ್ತೇ ಆಗಿಲ್ಲ. ಈ ಬಗ್ಗೆ ಸ್ಪಷ್ಟ ಸಂದೇಶವನ್ನು ಕೂಡ ಯಾರೂ ಕೊಡಲಿಲ್ಲ. ಬಂದರು, ಒಳ್ಳೆಯ ಚಿತ್ರ ಮಾಡಿದರು, ಹಣ ಮಾಡಿದ್ರು, ಹೋದರು. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ, ಅಂದರೆ ಮತ್ತೊಂದು ಚಾಪ್ಟರ್ ಬರ್ತಾ ಇದೆ. ಎಲ್ಲರೂ ಅವರವರ ವಿಚಾರಕ್ಕೋಸ್ಕರ, ಅವರವರ ಏಳಿಗೆಗೋಸ್ಕರ, ಅವರವರ ಅಭಿವೃದ್ಧಿಗೋಸ್ಕರ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ದೈವಾರಾಧನೆ ಮಾತ್ರ ಎಲ್ಲರಿಗೂ ಕೂಡ ತಿಳಿದು ಇದೀಗ ಅವಹೇಳನಕ್ಕೆ, ಅವಗಣನೆಗೆ ಗುರಿಯಾಗ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಯಾಕಂದರೆ ವೇದಿಕೆಯಲ್ಲಿ ಮತ್ತೆ ಮತ್ತೆ ನಮ್ಮ ತುಳುನಾಡಿನ ದೈವಾರಾಧನೆ ಅಪಹಾಸ್ಯಕ್ಕೊಳಗಾಗ್ತಾ ಇದೆ, ಅವಹೇಳನಕ್ಕೊಳಗಾಗ್ತಾ ಇದೆ. ಯಾರ್ಯಾರೋ ಯಾವುದ್ಯಾವುದು ವಿಚಿತ್ರವಾಗಿರುವಂತಹ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ಪಂಜುಳ್ಳಿಯ ರೀತಿಯಲ್ಲಿ ನರ್ತನವನ್ನು ಮಾಡ್ತಾರೆ, ಗುಳಿಗನ ರೀತಿಯಲ್ಲಿ ನರ್ತನವನ್ನು ಮಾಡ್ತಾರೆ, ದರ್ಶನವನ್ನು ಮಾಡ್ತಾರೆ. ಗುಳಿಗನ ಹಾವಭಾವವನ್ನು ಅನುಕರಣೆ ಮಾಡಿಕೊಂಡು, ಪ್ಯಾಂಟನ್ನು ಹಾಕಿಕೊಂಡು, ಟೀ ಶರ್ಟನ್ನು ಹಾಕಿಕೊಂಡು ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಪಂಜುರುಳಿಯ ರೀತಿಯಲ್ಲಿ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ಅಪಹಾಸ್ಯವನ್ನು ಮಾಡ್ತಾರೆ. ಇದು 1-2 ಘಟನೆಗಳಲ್ಲ, ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾನೆ ಇದೆ. ಯಾವ ಕೈಗಳಿಂದ ನಾವು ಈ ರೀತಿ ಚಪ್ಪಾಳೆಯನ್ನು ಹೊಟ್ಟಿದ್ವಿ, ಬೇಷ್ಗಿರಿಯನ್ನು ಕೊಟ್ಟಿದ್ವಿ ಚಲನಚಿತ್ರ ತಂಡಕ್ಕೆ, ಅದೇ ಚಲನಚಿತ್ರದ ಹಾಡುಗಳನ್ನು, ಮ್ಯೂಸಿಕ್ಗಳನ್ನು, ಹಿನ್ನೆಲೆ ಗಾಯನವನ್ನು ಬಳಸಿಕೊಂಡು ನಮ್ಮ ದೇವರುಗಳು ಅಪಹಾಸ್ಯಕ್ಕೀಡಾಗ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಇಂಥದ್ದೇ ಒಂದು ವಿಡಿಯೋ ಮತ್ತೆ ಮತ್ತೆ ಇಂಥದ್ದೇ ವೇದಿಕೆಯಲ್ಲಿ ಅವಹೇಳನಕ್ಕೊಳಗಾಗ್ತಾ ಇದೆ. ಏನಾಗಿದೆ, ಏನು ಕತೆ ನೋಡ್ಕೊಂಬನ್ನಿ.
ಎಸ್, ಇದು ಕಾಂತಾರ ಚಲನಚಿತ್ರದಿಂದ ಆಗಿರುವಂತಹ ಡಿಫೆಕ್ಟ್ಗಳು. ಇದು ಕಾಂತಾರದ ಡಿಫೆಕ್ಟ್, ಇದು ಕಾಂತಾರದ ಎಫೆಕ್ಟ್ಗಳಲ್ಲ, ಬದಲಾಗಿ ಡಿಫೆಕ್ಟ್ಗಳಾಗಿರುವಂಥದ್ದು. ಯಾಕಂದರೆ ಕಾಂತಾರ ಬಂದಂಥ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ. ಯಾಕಂದರೆ ಒಳ್ಳೆಯ ಚಲನಚಿತ್ರವನ್ನು ಕೊಟ್ಟಿದ್ದಾರೆ. ನಮ್ಮ ತುಳುನಾಡಿನ ದೈವಾರಾಧನೆಯನ್ನು ಅದರಲ್ಲಿ ಬಿಂಬಿಸಲಾಗಿದೆ, ಚಿತ್ರಿಸಲಾಗಿದೆ ಆ ಒಂದು ಚಲನಚಿತ್ರದಲ್ಲಿ ಅನ್ನುವಂಥದ್ದು ನಾವುಗಳು ಅಂದ್ಕೊಳ್ತಾ ಇದ್ದರೆ, ನಾವುಗಳು ಕೂಡ ಅಟ್ ದ ಸೇಮ್ ಟೈಮ್ ಆ ಒಂದು ಚಿತ್ರವನ್ನು ನೋಡಿ ಖುಷಿಯನ್ನು ಪಟ್ಟಿದ್ವಿ. ಆದರೆ ಅದೇ ಚಲನಚಿತ್ರ ಈ ರೀತಿಯ ಹಂತಕ್ಕೆ ಬಂದು ತಲುಪುದೆ ಅಥವಾ ಈ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು ಯಾರೂ ಕೂಡ ಊಹಿಸಿರಲಿಲ್ಲ ಬಹುಶಃ. ಅಂಥದ್ದೇ ಕಾಂತಾರದ ಡಿಫೆಕ್ಟ್ನ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಅಂಥದ್ದೇ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ಈ ವಿಡಿಯೋಗೆ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಾರಣ, ಸಾವಿರಾರು ಜನರ ಮುಂದೆ ದೈವದ ನೃತ್ಯ ಮಾಡಿ ಹುಚ್ಚಾಟವನ್ನು ಮೆರಿತಾ ಇರುವಂತಹ ಯುವಕರ ಈ ವಿಡಿಯೋ, ಯುವಕರಿಬ್ಬರ ಈ ವಿಡಿಯೋ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಾವಿರಾರು ಜನರ ಮುಂದೆ ಒಂದು ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಒಂದು ಹುಚ್ಚಾಟವನ್ನು ಮೆರೆದಿದ್ದಾರೆ ಯುವಕರು. ಜೊತೆಗೆ ಕಾಂತಾರ ಬಳಿಕ ದೈವಾರಾಧನೆಯನ್ನು ಅಣಕಿಸ್ತಾ ಇರುವವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ದುರಂತ. ಯಾಕಂದರೆ ಕಾಂತಾರ ಚಲನಚಿತ್ರ ಬಂದ ನಂತರ ಗೊತ್ತಾಗಿರುವಂಥದ್ದು ಬಹಳಷ್ಟು ಜನರಿಗೆ ನಮ್ಮ ತುಳುನಾಡು ಬಿಟ್ಟು, ನಮ್ಮ ಕರ್ನಾಟಕ ಬಿಟ್ಟು ಈ ರೀತಿಯ ಒಂದು ಆರಾಧನಾ ಕಲೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ, ಈ ರೀತಿಯ ವೇಷಭೂಷಣಗಳಿವೆ ದೈವಾರಾಧನೆಯಲ್ಲಿ ಅನ್ನುವಂಥದ್ದು. ತದನಂತರ ಕಾಂತಾರ ಬಳಿಕ ದೈವಾರಾಧನೆಯನ್ನು ಅಣಕಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು ತುಂಬ ದೊಡ್ಡ ಮಟ್ಟದ ದುರಂತದ ಸಂಗತಿ ಇದು. ಕಾಂತಾರದ ಬಳಿಕ ದೈವಾರಾಧನೆ ಅಣಕಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ಘಟನೆ ನಡೆದಿದೆ. ದೈವದ ವೇಷಭೂಷಣ ಧರಿಸಿದರೆ ಒಬ್ಬ, ಮತ್ತೋರ್ವ ಪ್ಯಾಂಟ್ ಹಾಕಿ ಟೀ ಶರ್ಟ್ ಹಾಕಿ ಗುಳಿಗದ ದೈವವನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಆತ ನೃತ್ಯವನ್ನು ಮಾಡಿದ್ದಾನೆ. ದೈವದ ವೇಷಭೂಷಣವನ್ನು ಒಬ್ಬ ಹಾಕಿದರೆ ಮತ್ತೋರ್ವ ಪ್ಯಾಂಟ್ ಹಾಕಿ ಗುಳಿಗ ದೈವದ ಅಪಹಾಸ್ಯವನ್ನು ಮಾಡಿದ್ದಾನೆ. ಜೊತೆಗೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದಕ್ಕೆ ತುಳುನಾಡಿನ ಜನರು ಜೊತೆಗೆ ದೈವಾರಾಧಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಮತ್ತೆ ಮತ್ತೆ ದೈವಾರಾಧನೆ ಅಪಹಾಸ್ಯಕ್ಕೀಡಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ದೈವಾರಾಧನೆಗೆ ವೇದಿಕೆಯಲ್ಲಿ ಮತ್ತೆ ಮತ್ತೆ ಅಪಹಾಸ್ಯ ಆಗ್ತಾ ಇದೆ. ತುಳುನಾಡಿನ ಜನ ದೈವಾರಾಧಕರಿಂದ ತೀವ್ರ ಆಕ್ರೋಶ, ಜೊತೆಗೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ಇದಕ್ಕೆ ಕೊನೆ ಯಾವಾಗ ಅನ್ನುವಂಥದ್ದು. ಯಾಕಂದರೆ ಕಾಂತಾರ 1ರ ಎಫೆಕ್ಟ್ ಈ ರೀತಿ ಇದೆ, ಇನ್ನೊಂದು ಕಡೆ ಕಾಂತಾರ ಪ್ರೀಕ್ವೆಲ್ ಅನ್ನುವಂಥದ್ದು ಇದೆ, ಮತ್ತೊಂದು ಚಾಪ್ಟರ್ ಬರುತ್ತೆ. ಅದರ ಎಫೆಕ್ಟ್ ಅಲ್ಲ, ಅದರ ಡಿಫೆಕ್ಟ್ ಇನ್ನಿಷ್ಟಿರಬಾರ್ದು ಅನ್ನುವಂತಹ ಭಯ, ಆತಂಕ ತುಳುನಾಡಿನ ದೈವಾರಾಧಕರಲ್ಲಿ ಸೃಷ್ಟಿ ಮಾಡುವಂತೆ ಮಾಡಿದೆ. ಯಾಕೆಂದರೆ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಹೋದರೆ ಸಿಕ್ಕಲ್ಲಿ ಕಂಡ ವೇದಿಕೆಗಳಲ್ಲಿ ಈ ರೀತಿಯ ಅಪಹಾಸ್ಯ, ಈ ರೀತಿಯ ಅವಹೇಳನ, ಅವಗಣನೆಗೆ ನಮ್ಮ ದೈವಾರಾಧನೆ ಗುರಿಯಾಗುತ್ತೆ ಅನ್ನುವಂಥದ್ದು ಕೂಡ ಮತ್ತೊಂದು ವಿಪರ್ಯಾಸದ ದುರಂತದ ಸಂಗತಿ.
ಎಸ್, ಈ ದೃಶ್ಯಾವಳಿಗಳನ್ನು ನೋಡಿದಾಗ ತುಳುನಾಡಿನ ಜನರಿಗೆ, ದೇವರನ್ನು ನಂಬುವಂತಹ ದೈವಾರಾಧಕರಿಗೆ ಭಾಳಷ್ಟು ಕೋಪ ಬರುತ್ತೆ. ಅಂದರೆ ಏನಪ್ಪ ಏನು ಕತೆ, ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ತುಳುನಾಡಿನ ದೈವಗಳ ಈ ಒಂದು ವಿಚಾರವನ್ನು ನೋಡಿದಾಗ. ಯಾಕಂದರೆ ಅದನ್ನು ಅನುಕರಣೆ ಮಾಡಿದಾಗ ಭಾಳಷ್ಟು ಕೋಪ ಬರುತ್ತೆ. ಯಾಕಂದರೆ ಅವರು ಅಪಹಾಸ್ಯದ ರೀತಿಯಲ್ಲಿ ಆಗ ಆ ಹುಡುಗನನ್ನೊಬ್ಬನನ್ನು ನೋಡಬೇಕು, ಪ್ಯಾಂಟನ್ನು ಹಾಕಿಕೊಂಡು, ಟೀ ಶರ್ಟನ್ನು ಹಾಕಿಕೊಂಡು ಯಾವ ರೀತಿ ಆತ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಇನ್ನೊಂದು ಕಡೆ ಪಂಜುಳ್ಳಿಯ ರೀತಿಯಲ್ಲಿ ವೇಷಭೂಷಣವನ್ನು ಹಾಕಿದಂಥ ಒಬ್ಬ ವ್ಯಕ್ತಿ ಮಾಡ್ತಾ ಇರುವಂತಹ ಒಂದು ವಿಧಾನ. ಇವೆಲ್ಲದರ ಜೊತೆಗೆ ಇದು ಎಲ್ಲಿದ್ದು ಅಂತ ಬಂದಾಗ, ಎಸ್, ಇದು ಬೆಂಗಳೂರು ಕಡೆಗಳಲ್ಲಿ, ಅಂದರೆ ಕೋಲಾರ, ಆಂಧ್ರದ ಗಡಿ ಭಾಗದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ. ಇದು ತಾವು ಗಮನಿಸ್ಬೋದು. ಅಲ್ಲಿ ಮೆಗಾ ಇವೆಂಟ್ಸ್ ಅನ್ನುವಂಥದ್ದು, ಮೆಗಾ ಕಿಶೋರ್ ಇವೆಂಟ್ಸ್, ಅಂದರೆ ಆ ಒಂದು ಇವೆಂಟ್ಸ್ನ ಮಾಲಕರು ಮೆಗಾ ಕಿಶೋರ್ ಇವೆಂಟ್ಸ್, ಅವರ ನಂಬರ್ ಕೂಡ ಅಲ್ಲಿ ಕಾಣ್ತಾ ಇದೆ. ನಾವು ಆತನಿಗೆ ಭಾಳಷ್ಟು ಬಾರಿ ಕರೆ ಮಾಡಿದ್ವಿ. ಏನಪ್ಪ ತಮ್ಗಳಿಗೆ ಎಷ್ಟು ಗೊತ್ತಿದೆ ಸರ್ ನಮ್ಮ ದೈವಾರಾಧನೆಯ ಬಗ್ಗೆ, ಏನಿದು ದೊಂಬರಾಟ, ಏನು ಮಾಡ್ತಾ ಇದ್ದೀರಿ ತಾವುಗಳು, ಏನು ಕತೆ ಇದು, ಯಾಕೆ ನಮ್ಗಳ ಒಂದು ಅಸ್ಮಿತೆಯನ್ನು, ನಮ್ಗಳ ಒಂದು ದೈವಾರಾಧನೆಯನ್ನು ಈ ರೀತಿ ಅವಹೇಳನ ಮಾಡ್ತಾ ಇದ್ರಿ, ಈ ರೀತಿ ಅಣಕಿಸ್ತಾ ಇದ್ದೀರಿ, ಇದನ್ನು ಬಿಟ್ಟರೆ ತಮ್ಗಳಿಗೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಸಿಗಲ್ವಾ, ನಮ್ಮ ದೇವರುಗಳು ಎಂಟರ್ಟೈನ್ಮೆಂಟ್ ಮಾಡುವಂಥ ವಸ್ತುಗಳಲ್ಲ ಅನ್ನುವಂಥದ್ದು ನೇರವಾಗಿ ಆತನಿಗೆ ಸಂದೇಶವನ್ನು ನೀಡಬೇಕಾಗಿತ್ತು. ಆದರೆ ಆತ ಕರೆಯನ್ನು ರಿಸೀವ್ ಮಾಡ್ತಾ ಇಲ್ಲ. ಮೆಗಾ ಕಿಶೋರ್ ಇವೆಂಟ್ಸ್ನ ಬಹುಶಃ ಕಿಶೋರ್ ಆಗಿರ್ಬೋದು ಈತ, ನಮ್ಮ ಕರೆಯನ್ನೇ ತೆಗಿತಾ ಇಲ್ಲ. ಭಾಳಷ್ಟು ಬಾರಿ ನಾವು ಟ್ರೈ ಮಾಡಿದ್ವಿ, ಆದರೆ ಈತ ಕರೆಯನ್ನು ತೆಗಿತಾ ಇಲ್ಲ. ಬಟ್ ಸ್ಟಿಲ್ ಆತನ ನಂಬರನ್ನು ನಿಮ್ಮ ಮುಂದೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಆತನ ನಂಬರನ್ನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತೀವಿ. ತುಳುನಾಡಿನ ಜನರು ಈ ರೀತಿಯಾದಾಗ ಯಾವ ರೀತಿ ಧ್ವನಿ ಎತ್ತಾರೆ, ಇಂತಹ ನಮ್ಮ ನಂಬಿಕೆಗಳನ್ನು ಕಮರ್ಷಿಯಲ್ ಆಗಿ ತಮ್ಮ ವ್ಯಾಪಾರಕ್ಕೋಸ್ಕರ, ತಮ್ಮ ಹಣ ಮಾಡುವಂತಹ ಸ್ವಾರ್ಥಕ್ಕೋಸ್ಕರ ಬಳಸುವವರಿಗೆ ತಕ್ಕ ಪಾಠವನ್ನು ಯಾವ ರೀತಿ ಕಲಿಸ್ತಾರೆ ಅನ್ನೋಂಥದ್ದು ಆತನಿಗೆ ಕೂಡ ಗೊತ್ತಾಗಬೇಕು. ದಟ್ಸ್ ವೈ ನಾವು ಡಿಸ್ಪ್ಲೇ ಮಾಡ್ತೀವಿ ಆತನ ನಂಬರನ್ನು. ಆತನ ನಂಬರಲ್ಲಿ ಕಾಣ್ತಾ ಇದೆ ಮೆಗಾ ಕಿಶೋರ್ ಇವೆಂಟ್ಸ್. ಆತ ಮಾಡಿದಂತಹ ಈ ಒಂದು ಇವೆಂಟ್ಸ್, ಆತನ ನಂಬರ್ 9573616832 9573616832 ಆತನ ನಂಬರ್ ಕಾಣ್ತಾ ಇದೆ. 9573616832. ಅಟ್ಲೀಸ್ಟ್ ಆಫ್ಟರ್ ಆಲ್ ಆತ ಕರೆ ಮಾಡಿದಾಗ ಅಟ್ಲೀಸ್ಟ್ ಕಾಲ್ ರಿಸೀವ್ ಮಾಡಿ ರೆಸ್ಪಾನ್ಸ್ ಕೊಡ್ತಾ ಇದ್ರು ಕೂಡ ಕೇಳ್ಬೋದಿತ್ತು ಆತನಲ್ಲಿ. ಕರೆ ರಿಸೀವ್ ಮಾಡುವಂತಹ ಸಾಮಾನ್ಯ ಪರಿಜ್ಞಾನ, ಸೌಜನ್ಯವು ಕೂಡ ಆತನಿಗೆ ಇಲ್ಲ ಅಂತ ಬಂದಾಗ ಆತ ನಮ್ಮ ನಂಬಿಕೆಗಳನ್ನು, ಭಾವನೆಗಳನ್ನು ಬೆಲೆ ಕೊಡದಂತಹ ವ್ಯಕ್ತಿ ಅನ್ನೋಂಥದ್ದು ಡೆಟ್ಸ್ ಕನ್ಫರ್ಮ್. ಯಾಕಂದರೆ ಭಾಳಷ್ಟು ಬಾರಿ ಕರೆ ಟ್ರೈ ಮಾಡಿದ್ವಿ. ಯಾಕಂದರೆ ಏನು ಸರ್, ಏನು ಕತೆ, ಏನು ನಡೆದಿತ್ತು, ಎಲ್ಲಿ ನಡೆದಿತ್ತು, ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ರಿ ಅನ್ನುವಂಥದ್ದು ಒಂದು ಕೇಳಬೇಕಾಗಿತ್ತು. ದ್ಯಾಟ್ಸ್ ವೈ ನಾವು ಕರೆ ಮಾಡಿದ್ವಿ. ಬಟ್ ಆತ ಪ್ರತಿ ಬಾರಿಯೂ ಕೂಡ ಕರೆಯನ್ನು ಕಟ್ ಮಾಡ್ತಾನೆ. ಈಗಲೂ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ಟ್ರೈ ಮಾಡ್ತಾ ಇದೆ. ಬಟ್ ಸ್ಟಿಲ್ ಆತ ಕರೆಯನ್ನು ಕಟ್ ಮಾಡ್ತಾನೆ ಇದ್ದಾನೆ. ಆತನ ಕಳ್ಳತನವನ್ನು ಇದು ಪ್ರೂವ್ ಮಾಡ್ತಾ ಇದೆ. ಯಾಕಂದರೆ ಆತ ನಿಜವಾಗ್ಲೂ ಕೂಡ ಪ್ರಾಮಾಣಿಕನಾಗ್ತಾ ಇದ್ದಿದ್ರೆ ಆತ ಕರೆಯನ್ನು ರಿಸೀವ್ ಮಾಡಬೇಕಾಗಿತ್ತು, ಆತ ಮಾತಾಡಬೇಕಾಗಿತ್ತು. ಬಟ್ ಆತ ಮಾತಾಡ್ತಾ ಇಲ್ಲ, ಕರೆಯನ್ನು ಕಟ್ ಮಾಡ್ತಾ ಇದ್ದಾನೆ. ನಾಟ್ ಓನ್ಲಿ ನಾವು, ಪ್ರತಿಯೊಬ್ಬರು ಕೂಡ ಭಾಳಷ್ಟು ನಮ್ಮ ಜನರು ಫೋನ್ ಮಾಡಿದಾಗಲೂ ಕೂಡ ಆತ ಕರೆಯನ್ನು ಕಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ಈ ಒಂದು ವಿಡಿಯೋವನ್ನು ನೋಡಿದಾಗ ಭಾಳಷ್ಟು ಜನರಿಗೆ, ದೈವಾರಾಧಕರು ಸೇರಿ ಭಾಳಷ್ಟು ಜನರು ಅವರಿಗೆ ಆಕ್ರೋಶ ವ್ಯಕ್ತವಾಗಿತ್ತು. ಜೊತೆಗೆ ಇದು ತಪ್ಪು ಅನ್ನುವಂಥದ್ದು ಆತನಿಗೂ ಕೂಡ ಸರಿಯಾಗಿ ಮಾತಾಡಬೇಕಾಗಿತ್ತು. ಹಾಗೆ ಭಾಳಷ್ಟು ಜನರು ಕರೆಯನ್ನು ಟ್ರೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಆತ ಕರೆಯನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ಇದು ತುಂಬ ದೊಡ್ಡ ಮಟ್ಟದ ದುರಂತ. ಯಾಕಂದರೆ ಇದು ಪದೇ ಪದೇ ಮರುಕಳಿಸ್ತಾ ಇದೆ ಇಂತಹ ಘಟನೆಗಳು. ಕಾಂತಾರದ ಡಿಫೆಕ್ಟ್ ಇದು, ಬೇರೇನೂ ಅಲ್ಲ. ಯಾಕಂದರೆ ಕಾಂತಾರದ ಹಾಡುಗಳನ್ನೇ ಹಾಕಿಕೊಂಡು, ಮ್ಯೂಸಿಕ್ಗಳನ್ನೇ ಹಾಕಿಕೊಂಡು ಈ ರೀತಿಯ ವಿಕೃತಿಯನ್ನು ಮೆರಿತಾ ಇದ್ದಾರೆ. ಇದು ಕಾಂತಾರ ಭಾಗದ ಚಿತ್ರದ ಒಂದು ಭಾಗ. ಆದರೆ ಈಗ ಪ್ರಿಕ್ವೆಲ್ ಬರ್ತಾ ಇದೆ ಅನ್ನೋಂಥ ಮಾಹಿತಿ ಬರುತ್ತೆ. ಸೊ ದ್ಯಾಟ್ಸ್ ವೈ ಆ ಸಂದರ್ಭ ನಮ್ಗಳ ಭೂತಾರಾಧನೆ ಕಥೆ ಏನು ಅನ್ನೋದು ಮತ್ತೊಮ್ಮೆ ನಾವುಗಳು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಎಸ್, ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥ ಘಟನೆ. ನಾನು ನಿಮ್ಮ ಮುಂದೆ ನಂಬರ್ ಡಿಸ್ಪ್ಲೇ ಮಾಡ್ತೇನೆ, ಯಾಕಂದರೆ ವಿ ಟ್ರೈಡ್ ಲೈಕ್ ಬಹಳಷ್ಟು ಕರೆ ಮಾಡಿದ್ವಿ ನಾವು, ಬಟ್ ಆತ ತುಂಬ ನೆಗ್ಲೆಕ್ಟ್ ಥರ ಆ ಕರೆಯನ್ನು ಕಟ್ ಮಾಡ್ತಾ ಇದ್ದಾನೆ, ಮತ್ತೊಮ್ಮೆ ಕಟ್ ಮಾಡ್ತಾ ಇದ್ದಾನೆ. ಸೊ ಹಾಗಿದ್ದಾಗ ನಿಮ್ಮ ಮುಂದೆ ಆ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ದಾಗ ತಾವುಗಳು ಕೂಡ ಆತನಿಗೆ ಕರೆ ಮಾಡಿ ಆತನಿಗೆ ನಮ್ಮ ತುಳುನಾಡಿನ ದೈವ ದೇವರುಗಳ ಬಗ್ಗೆ ಈ ರೀತಿ ಅವಹೇಳನ ಮಾಡ್ತಾ ಇರುವಂತಹ ಆ ವ್ಯಕ್ತಿಗೆ ಸರಿಯಾಗಿರುವಂತಹ ತಕ್ಕ ಪಾಠ ಕಲಿಸಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಇಂತಹ ಯಾವುದೇ ರೀತಿ ಇವೆಂಟ್ ಮ್ಯಾನೇಜರ್ಗಳು, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಈ ರೀತಿ ನಮ್ಮ ದೈವ ದೇವರುಗಳನ್ನು ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿಗೆ, ಆ ಮನಸ್ಥಿತಿಗೆ ಬರಲೇಬಾರ್ದು. ದ್ಯಾಟ್ಸ್ ವೈ ಆತನ ನಂಬರನ್ನು ಮತ್ತೆ ಹೇಳ್ತಾ ಇದ್ದೀನಿ, 9573616832 9573616832. ಆತನಿಗೆ ಕರೆ ಮಾಡಿ ಏನು ಕತೆ, ಆತ ಯಾವ ರೀತಿ ಮಾನಸಿಕನಾಗಿದ್ದಾನೆ, ಯಾತಕ್ಕೋಸ್ಕರ ನಮ್ಗಳ ಅಸ್ತಿತ್ವವನ್ನು, ನಮ್ಗಳ ಭೂತಾರಾಧನೆಯನ್ನು ಈ ರೀತಿ ಮನೋರಂಜನಾತ್ಮಕವಾಗಿ ಆತ ಈ ರೀತಿಯ ದೊಂಬರಾಟವನ್ನು ಮಾಡ್ತಾ ಇದ್ದಾನೆ ಅನ್ನೋದು ಆತನಿಗೆ ನೇರವಾಗಿ ಪ್ರಶ್ನೆಯನ್ನು ಮಾಡಲೇಬೇಕು. ಜೊತೆಗೆ ಈ ಮೂಲಕ ಆತನಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ ಹೇಳ್ತಾ, ಗೊತ್ತಿಲ್ಲ ಇನ್ನು ಏನು ಕತೆ, ಏನು ವಿಚಾರ. ಈ ರೀತಿ ಕಾಂತಾರ ಚಿತ್ರದ ಪ್ರಥಮ ಭಾಗ ಈ ರೀತಿ ಇದೆ, ಆದರೆ ಕಾಂತಾರ ಇನ್ನೊಂದು ಬರುತ್ತೆ, ಅದರ ಕತೆ ಏನೋ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ನಮ್ಮ ತುಳುನಾಡಿನಲ್ಲೇ ಕೆಲವು ಜನರು ದೈವಾರಾಧನೆಯ ಕಥಾಹಂದರವಿರುವಂಥ ಚಿತ್ರಗಳನ್ನು ಮಾಡ್ತಾನೇ ಇದ್ದಾರೆ. ಅದರಲ್ಲೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದರೆ ನಮ್ಗಳ ದೈವಾರಾಧನೆ, ನಮ್ಗಳ ಈ ಒಂದು ನಂಬಿಕೆ ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ಉತ್ತರಿಸಬೇಕಾಗಿರುವಂತಹ ನಾಯಕ ನಟ ರಿಷಬ್ ಶೆಟ್ಟರು ಕೂಡ ಏನು ಮಾತುಗಳನ್ನು ಆಡ್ತಾ ಇಲ್ಲ. ಯಾಕೆಂದರೆ ಅವರು ಅವರ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಏನಾಗಬೇಕಾಗಿತ್ತು, ನ್ಯಾಷನಲ್ ಅವಾರ್ಡು ಅಥವಾ ಬರಬೇಕಾಗಿರುವಂತಹ ಪ್ರಾಫಿಟೋ ಅಥವಾ ಒಳ್ಳೆ ಲಾಭ, ಸೂಪರ್ ಡೂಪರ್ ಹಿಟ್ ಅನ್ನುವಂಥ, ನ್ಯಾಷನಲ್ ಸ್ಟಾರ್ ಅನ್ನುವಂತಹ ಒಂದು ಬಿರುದುಗಳು ಅಥವಾ ಬಹಳಷ್ಟು ಪಾಪ್ಯುಲಾರಿಟಿಗಳು ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನು ಡಿವೈನ್ ಸ್ಟಾರ್ ಅನ್ನುವಂತಹ ಅವಾರ್ಡ್ ಕೂಡ, ಅಂದರೆ ರಿವಾರ್ಡ್ ಕೂಡ ಸಿಕ್ಕಿದೆ, ದೊಡ್ಡ ಒಂದು ಟೈಟಲ್ ಡಿವೈನ್ ಸ್ಟಾರ್ ಅನ್ನೋಂಥ ಟೈಟಲ್ ಸಿಕ್ಕಿದೆ. ಆದರೆ ನಮ್ಮ ಡಿವೈನ್ಗಳೇ ಹಾಳಾಗ್ತಾ ಇದೆ ಅನ್ನೋಂಥದ್ದು ತುಂಬ ದುರಂತದ ಸಂಗತಿ, ತುಂಬ ಬೇಸರ ಪಡುವಂಥ ಸಂಗತಿ. ಡಿವೈನ್ ಸ್ಟಾರ್ ಅನ್ನೋಂಥ ಹೆಸರು ಆದರೂ ಸಿಕ್ಕಿದೆ. ಆ ಡಿವೈನನ್ನು ದಯಮಾಡಿ ಉಳಿಸಿಕೊಳ್ಳಿ ಅನ್ನೋಂಥದ್ದು ನಮ್ಮ ತುಳುನಾಡಿನ ಜನರ ಕಳಕಳಿಯ ವಿನಂತಿ. ಗೊತ್ತಿಲ್ಲ ತಾವುಗಳು ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತೀರಿ ಅನ್ನುವಂಥದ್ದು, ಆದರೆ ನಮ್ಮ ದೈವಾರಾಧನೆ ಈ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದು ದುರಂತದ ಸಂಗತಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.